ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಮರವಂತೆ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನದಲ್ಲಿ ಶ್ರೀರಾಮ ಮಂದಿರ ಮರವಂತೆ ಮೀನುಗಾರರ ಸೇವಾ ಸಮಿತಿಯ ವತಿಯಿಂದ 28ನೇ ಆಭಾರಿ ಸೇವೆ ನಡೆಯಲಿದ್ದು, ಈ ವಿಶೇಷ ಸೇವೆಯನ್ನ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಮತ್ಸ್ಯಕ್ಷಾಮ ಮುಂತಾದ ತೊಂದರೆ ನಿವಾರಣೆಗೆ ಊರಿನ ಗ್ರಾಮಸ್ಥರು ಹಾಗೂ ಮೀನುಗಾರರು ಸಲ್ಲಿಸುವ ವಿಶೇಷ ಸೇವೆಯೇ ಆಭಾರಿ ಸೇವೆಯಾಗಿರುತ್ತದೆ. ಆಭಾರಿ ಸೇವೆಯು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಾರ್ಚ್ 28ರ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಶ್ರೀ ವರಹ, ವಿಷ್ಣು, ನರಸಿಂಹ ಹಾಗೂ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಮಹಾಗಣಪತಿ ಹವನ, ಚಂಡಿಕಾ ಹವನ, ವಿಷ್ಣು ಸೂಕ್ತ ಹವನ, ಏಕದಶ ರುದ್ರ ಪುರುಷರ ರುದ್ರ ಹವನ, ಕಲಶಾಭಿಷೇಕ ಹಾಗೂ ಮಹಾಪೂಜೆ ಜರುಗಲಿದ್ದು, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಹಾಗೂ ಅದೇ ದಿನ ರಾತ್ರಿ 9 ಗಂಟೆಗೆ ಮಹಾರಂಗಪೂಜೆ ನಡೆಯಲಿದೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.